ಕಾಪು ಕ್ಷೇತ್ರದ ಅಭಿವೃದ್ಧಿ ಜನಪರ ಕಾರ್ಯಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅಡ್ಡಿಪಡಿಸಿ ಚಿಲ್ಲರೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಹಿಸುವುದಿಲ್ಲ. ಸಂಘರ್ಷದ ರಾಜಕೀಯ ಮುಂದುವರಿಸಿದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶಿಸುತ್ತೇವೆ ಎಂದು ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕಾಪು ಕ್ಷೇತ್ರದಲ್ಲಿ ನಡೆಯುವ ಪ್ರತಿ ಅಭಿವೃದ್ಧಿ ಕೆಲಸಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳನ್ನ ಬಳಸಿಕೊಂಡು ಸರ್ಕಾರದ ಮೂಲಕ ಒತ್ತಡ ಹಾಕಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದರು. 6 ತಿಂಗಳ ಹಿಂದೆಯೇ ಎಸಿ ಡಿಸಿ ಸಹಿತ ಸರ್ಕಾರಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಗಡಿ ಗುರುತು ಮಾಡಿ 6.30 ಎಕರೆ ಭೂಮಿಯನ್ನ ಯುವಜನ ಸಬಲೀಕರಣ ಇಲಾಖೆಗೆ ಇದೇ ಸರ್ಕಾರ ಮಂಜೂರು ಮಾಡಿದೆ. ಪಕ್ಷಾತೀತ ಜಾತ್ಯತೀತವಾಗಿ ಕಂಬಳ ಸಮಿತಿ ರಚಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮಂತ್ರಣ ಪತ್ರಿಕೆಯ ನಕಲು ಕಳುಹಿಸಿ ಅವರಿಂದಲೇ ಒಪ್ಪಿಗೆಯನ್ನ ಪಡೆಯಲಾಗಿದೆ. ಕಾರ್ಕಳ ಶಾಸಕರು ಸುನಿಲ್ ಕುಮಾರ್ ಮಾತನಾಡಿ, ಕಂಬಳ ನಡೆಯಬಾರದು, ಅದರ ಕೀರ್ತಿ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರಿಗೆ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಅಧಿಕಾರಿಗಳ ಮೂಲಕ ಒತ್ತಡ ಹಾಕಿ ನಿರಂತರ ಅಡ್ಡಿಪಡಿಸುವ ಕೆಲಸ ಕರಾವಳಿಯ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಡೆಯುತ್ತಿದೆ ಎಂದು ಹೇಳಿದರು. ಪ್ರತಿಯೊಂದಕ್ಕೂ ನಾವು ಈಗ ನಮಗೆ ಬೇಸರ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿಗೆ ಬಂದ್ರು ಅನುದಾನ ಯಾವ ಮಂತ್ರಿಗಳಿಗೆ ಹೋದ್ರು ಕೂಡ ಇಲ್ಲ ಅಲ್ಲಿ ನಿಮ್ಗೆ ಏನೋ ಕೊಟ್ಟರೆ ಸರ್ಕಾರ ಬೇಜಾರು ಮಾಡ್ಕೊಳ್ತಾರೆ. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಿದಾರೆ. ಮತ್ತೆ ಅವ್ರಿಗೆ ಕೊಡುವಾಗ ಕೂಡ ಇವರು ಏನು ಸುಳ್ಳು ಹೇಳಿದ್ದಾರೆ. ಅವರು ಕೊಡುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ಡಿ ಸಿ ಅವರು ಆರ್ಡರ್ ಮಾಡುವಾಗ ಅದು ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಪೋಪು ಕುಮ್ಕಿ ಗೋಮಾಳ ಡಿಸಿ ಮನ್ನಾ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ಕಂಡು ಬರುವುದಿಲ್ಲ. CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದಂತೆ ನಮ್ಮನೆ 50, 53, 57 ಕಲಂ 94C 94C ಅಡಿ ಅರ್ಜಿ ಸಲ್ಲಿಸಲು ಕಂಡು ಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲು ಇರುವುದಿಲ್ಲ. ಯಾವುದೇ ರೀತಿಯ ಮರಮಟ್ಟುಗಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕರಣ ಹೊರಡಿಸಲು ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಉಡುಪಿ ತಾಲೂಕು 80 ಬಡಗಬೆಟ್ಟು ಗ್ರಾಮದ ಸರ್ವೆ ನಂಬರ್ 11/1 ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಂಬಳದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಗುಲಾಬರಿಗೆ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊನೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಏಕಾಏಕಿ ಬಂದು 144 ಸೆಕ್ಷನ್ ಹಾಕ್ತೀವಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನಿಮ್ಮಲ್ಲಿ ಸೆಕ್ಷನ್ ಹಾಕ್ತೀವಿ, ನಿನ್ನೆ 37 ಜನರ ಮತ್ತೆ ಇತರ ಅಂತೇಳಿ ಇದು ಮಾಡಿದ್ದಾರೆ. ಕಾನೂನಲ್ಲಿ ನಾವು ಹೆದರುವುದಿಲ್ಲ. ಆಮೇಲೆ ಕಾನೂನು ಪ್ರಕಾರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡ್ತೇವೆ ನಾವು. ಆದ್ರೆ ಎಷ್ಟು ದಿವಸ ಸಹಿಸ್ಕೊಂಡಿದ್ದೀನಲ್ಲ, ಯಾರ ಮುಂದೆ ಹೇಳ್ಬಿಟ್ಟಿದ್ನಲ್ಲ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟವನ್ನು ಮಾಡ್ತೀವಿ. ಏನಾದರೂ ಇದು ಮಾಡ್ಲಿಕ್ಕೆ ಹೋದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಬರ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಈ ತೊಂದರೆಯನ್ನ ಇನ್ನು ಸಹಿಸ್ಕೊಳ್ಳಿಕ್ ಆಗುದಿಲ್ಲ. ಮತ್ತೆ ವಿನಯ್ ಕುಮಾರ್ ಸೊರಕೆ ಅವರು ಈ ಸಣ್ಣ ತಂದ ರಾಜಕೀಯವನ್ನು ಅವರು ಗೆಲ್ಲಿ. ಈಗ ನಾಳೆ ಅವ್ರು ಶಾಸಕ ಆದ್ರೆ ಅವ್ರ ಅಧ್ಯಕ್ಷರಾಗ್ತಾರೆ. ಇದಕ್ಕೆ ಅವ್ರು ಗೆದ್ದು ಬರ್ಲಿ, ಮಾಡ್ಲಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಆದ್ರೆ ಈ ತರ ಚಿಲ್ಲರೆ ರಾಜಕಾರಣ, ಸಣ್ಣತನ ರಾಜಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಮತ್ತು 144 ಮಾಡುವಂತ ಹಿನ್ನೆಲೆ ಏನು? ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಡಿಸಿಗೆ? ನಾವು ಹೋರಾಟ ಮಾಡ್ತೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡಲ್ಲ ಅಂತೇಳಿ SP ಅವರಿಗೆ ಯಾರು ಲೆಟರ್ ಕೊಟ್ಟಿದ್ದಾರೆ? ಕೊಡ್ಲಿ, ಬಿಡುಗಡೆ ಮಾಡ್ಲಿ. 144 ಅಂತಂದಾಗ ಏನು ಬೆದರಿಕೆ ಅನ್ನೋದಿತ್ತ? ಎಲ್ಲಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ? 144 ಅಂತ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ 10 ಗಂಟೆಗೆ 144 ಇದೆ ಅಂತ ಜಾರಿ ಮಾಡೋದು ಸರಿನಾಗ್ರೆ? 2 ವರ್ಷದ ನಂತರ ನಮ್ದು ಸರ್ಕಾರ ಬರುತ್ತಲ್ಲ. ಇದ್ರೆ ಅಭಿವೃದ್ಧಿಯನ್ನ ವಿರೋಧ ಮಾಡಿಕೊಂಡು ಚಟುವಟಿಕೆಗಳನ್ನು ಮಾಡೋದು ಸರಿಯಲ್ಲ. ನಮ್ ಡಿಮ್ಯಾಂಡ್ ಜಾಗ ಸಮಿತಿ ಕೊಡ್ಬೇಕು ಅಂತ ಅಲ್ವೇ ಇಲ್ಲ. ಕಂಬಳ ಸಮಿತಿ ಹೆಸರಲ್ಲ, ನಿಮಗೆ ಯಾರೊಬ್ಬರು ನಡೆಸಬೇಕಲ್ಲ ಅದನ್ನ. ಈ ಹಿನ್ನೆಲೆಯಲ್ಲಿ ಕಂಬಳ ನಡಿಬಾರ್ದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರ್ದು ಅನ್ನುವಂತ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಒತ್ತಡಗಳನ್ನ ಹಾಕಿ, ಜಮೀನು ಕೊಡದಲ್ಲೇ ಇರುವಂತ ಒತ್ತಡ, ಫಾರೆಸ್ಟ್ ಅವ್ರ ಮುಖಾಂತರ ಕೇಸು, ಅನುದಾನ ಕೊಡ್ಲಿಕ್ಕೆ ಬಿಡುಗಡೆ ಮಾಡದಲ್ಲೇ ಇರುವಂತದ್ದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಒಂದ್ಸರಿ ಜಿಲ್ಲಾಧಿಕಾರಿಗಳ ಜೊತೆಗೆ, ಉಸ್ತುವಾರಿ ಸಚಿವರ ಜೊತೆಗೆ ಗುರ್ಮೇಶ್ ಸುರೇಶ್ ಶೆಟ್ಟಿ ಮಾತುಕತೆಯನ್ನು ಮಾಡಿಕೊಂಡೇ ಅದರ ಗುದ್ಲಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರ್ ಮಾಡುವಂತ